ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ದೀಪ ಬೆಳಗಿ ಇಡುವೆ ದೀರ್ಘಕಾಲ ಉಳಿಯಲಿ, ನಡೆಯುವಂಥ ಕಾರ್ಯಗಳೆಲ್ಲ ಶುಭಪ್ರದವಾಗಲಿ ಅಂತ ಆಶಯಿಸ್ತಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತು ಬಲಿಪಾಡ್ಯಮಿ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾಗಿದ್ದಾರೆ ಶ್ರೀಮತಿ ಶೋಭಾ ಪೇಜಾವರ್ ಅವರು. ಇವರು ಇವತ್ತಿನ ಈ ವಿಶೇಷ ದಿನದಂದು ಯಾವೆಲ್ಲ ಅಡುಗೆಗಳನ್ನು ಮಾಡ್ತಾರೆ ಅದನ್ನು ಹೇಳ್ಕೊಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ದೀಪಾವಳಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬ ಧನ್ಯವಾದ. 3 ದಿನ ಆಚರಿಸುವಂಥ ಈ ಒಂದು ಹಬ್ಬ ಸೊ ತುಂಬ ಸಂಭ್ರಮದಿಂದ ನಾವು ಆಚರಿಸ್ತೀವಿ. ಹೌದು. ವ್ಯಂಜನ ಸ್ನಾನ, ಅದರ ನಂತರ ಲಕ್ಷ್ಮೀ ಪೂಜೆ, ಇವತ್ತು ಬಲಿಪಾಡ್ಯಮಿ. ಸೊ ಅದರಲ್ಲೂ ಕೂಡ ಈ ಗದ್ದೆ ಇರೋರಿಗೆಲ್ಲ ತುಂಬ ವಿಶೇಷವಾದಂಥದ್ದು ಅಲ್ವಾ, ಬಲೀಂದ್ರ ಪೂಜೆ ಅಂತಾನು ಹೇಳ್ತಾರೆ. ಹೌದು. ಸೊ ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಧಾನ್ಯ, ದವಸ ಧಾನ್ಯ ಎಲ್ಲವೂ ಕೂಡ ಇರಬೇಕು, ಹಾಗೆ ಧನ ಕೊಡಬೇಕು. ಹೌದೌದು. ಸೊ ನಿನ್ನೆ ಅಂತೂ ಧನದ ಪೂಜೆಗಳು ಆಯಿತು. ಸೊ ಇವತ್ತು ದವಸ ಧಾನ್ಯಗಳ ಪೂಜೆ. ಸೊ ಇವತ್ತಿನ ಈ ವಿಶೇಷ ದಿನ ಯಾವ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ದೀರಿ ತಾವು? ನಾನೀಗ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾಡುವ ಸಿಹಿ ಖಾದ್ಯವಾದ ಕರ್ಜಿಕಾಯನ್ನು ಮಾಡಿ ತೋರಿಸ್ತಾ ಇದ್ದೆ. ದೀಪಾವಳಿ ಸಮಯದಲ್ಲಿ ಸಾಧಾರಣ ಕರ್ಜಿಕಾಯಿ, ಅವಲಕ್ಕಿ ಮತ್ತೆ ಎರೆಹಪ್ಪ ಹಾಗೆಲ್ಲ ಸಿಹಿ ಖಾದ್ಯಗಳನ್ನೇ ಜಾಸ್ತಿ ಮಾಡ್ತಾರೆ. ಹೌದು. ಸೊ ಅದು ಇಂಥದ್ದೇ ಆಗಬೇಕು ಅಂತ ಇಲ್ಲ, ಅಂದರೆ ಇಷ್ಟೆಲ್ಲ ಸಿಹಿ ಖಾದ್ಯಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಇನ್ನಷ್ಟು ಬೇರೆ ಬೇರೆ ಅಡುಗೆಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತಾರೆ. 3 ದಿನ ಹಬ್ಬ ಅಲ್ವಾ, ಸೊ 3 ದಿನ ಕೂಡ ವಿಶೇಷವೇ. ಸರಿ. ಸೊ ಕರ್ಜಿಕಾಯಿ ಮಾಡ್ತಾ ಇದ್ದೀರಿ, ಶುರು ಮಾಡೋಣ? ಎಸ್. ಫಸ್ಟ್ ನಾನು 1 ಕಪ್ ಚಿರೋಟಿ ರವೆ ತಗೊಂಡಿದ್ದೇನೆ. ಅದಕ್ಕೆ 1/4 ಮೈದಾ, ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಅದನ್ನು ಚೂರು. ಮತ್ತೆ ನೀರು ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಮಾಡಬೇಕು. ನಾನೀಗ ಹೌದು ಮಾಡಿ ತಂದಿದ್ದೇನೆ, ಯಾಕಂದ್ರೆ 1.5 ಗಂಟೆ ಅದು ನೆನಿಬೇಕು ಮಾಡಬೇಕಾದ್ರೆ. ಹಾಗೆ ನಾನು ಹಿಟ್ಟನ್ನು ರೆಡಿ ಮಾಡಿ ತಂದಿದ್ದೀರಿ. ಹೌದು. ಅದರೊಳಗೆ ಹೂರಣ ಹಾಕ್ಲಿಕ್ಕೆ ತೆಂಗಿನಕಾಯಿ ಮತ್ತೆ ಸಕ್ಕರೆ, ಮತ್ತೆ ಅದಕ್ಕೆ ಏಲಕ್ಕಿ ಪುಡಿ. ಸೊ ಈ ಕರ್ಜಿಕಾಯಿಗೆ ಇಂಥದೇ ಹೂರಣ ಬೇಕು ಅಂತ ಇಲ್ಲ, ವೆರೈಟೀಸ್ ಮಾಡ್ತಾರೆ ತುಂಬಾ. ನಾನಿವತ್ತು ತೆಂಗಿನಕಾಯಿ ಮತ್ತೆ ಸಕ್ಕರೆ ಮಾಡ್ತೇನೆ ಸಿಹಿ. ಬೇರೆ ಬೇರೆ ಇದು ಮಾಡ್ತಾರೆ, ಅದಕ್ಕೆ ಗೋಡಂಬಿ ಹಾಕ್ತಾರೆ, ಒಳಗೆ ದ್ರಾಕ್ಷಿ, ಬಾದಾಮಿ, ರವೆ ಹಾಕ್ತಾರೆ, ಚಿರೋಟಿ ರವೆ ಯಾವುದು ಕೂಡ. ಸೊ ಈಗ ಮೊದಲಿಗೆ ನಾವೊಂದು ಬಣಲೆಯಲ್ಲಿ ಇದನ್ನು ಸ್ವಲ್ಪ ಹುರಿದುಕೊಳ್ಳುವ, ಅಂದ್ರೆ ಸ್ವಲ್ಪ ನೀರಿನ ಅಂಶ ಹುರಿದ್ರೆ ಸ್ವಲ್ಪ ದಿನ ಉಳಿಯುತ್ತೆ. ಹೌದು. ಕೆಲವಂತೂ ಸಿಹಿ ಖಾದ್ಯಗಳು ತುಳಸಿ ಪೂಜೆವರೆಗೂ ಇಟ್ಕೊಳ್ಳುವಂಥದ್ದು. ಅಂದ್ರೆ ಈ ಒಂದು ಹಬ್ಬ ತುಳಸಿ ಪೂಜೆವರೆಗೂ ಕಂಟಿನ್ಯೂ ಆಗುತ್ತೆ. ಹೌದು. ಸೊ ಪ್ರತಿನಿತ್ಯ ಬಾಗಿಲಿಗೆ ದೀಪವನ್ನ ಇಡಬೇಕು ಅಂತ ಅದೊಂದು ಹಾಗೆ ಒಂದು ಪದ್ಧತಿ ಕೂಡ ಇದೆ ಅಲ್ವಾ? ಹೌದು ಹೌದು. ಸಂಜೆ ಆದ ಕೂಡಲೇ ದೀಪಗಳನ್ನೆಲ್ಲ ಉರಿಸ್ತಾರೆ. ಎಲ್ಲರ ಮನೆಯಲ್ಲಿ ಸಾಧಾರಣ ಹಣತೆಯಲ್ಲಿ ದೀಪಗಳನ್ನು ಉರಿಸಿ ಹಬ್ಬಗಳನ್ನು ಆಚರಿಸ್ತಾ ಇರ್ತಾರೆ. ಎಲ್ಲೆಲ್ಲೂ ನೋಡೋದಕ್ಕೆ ಒಂದು ತುಂಬಾ ಸುಂದರವಾದ ಒಂದು ವಾತಾವರಣ ಅಂತಾನೆ ಹೇಳ್ಬೋದು. ಗೂಡು ದೀಪಗಳ ಸಾಲು. ಖಂಡಿತ. ಈಗಂತೂ ಅದರದ್ದು ಕೂಡ ಕಾಂಪಿಟೇಷನ್ ಇಟ್ಕೊಳ್ತಾರೆ. ಹೌದೌದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿ ತರ್ತಾರೆ ಎಲ್ಲ. ಖಂಡಿತ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಕಾಂಪಿಟೇಷನ್ಸ್ಗಳು ಇಡೋದ್ರಿಂದ ಸೊ ಇದೆಲ್ಲ ಮರ್ತೋಗ್ತಾ ಇದ್ರೆ ಮತ್ತೊಮ್ಮೆ ಮರುಕಳಿಸಿ ಮುಂದಿನ ಜನಾಂಗದ ಮಕ್ಕಳಿಗೆ, ಅದು ಜನರೇಷನ್ಗೆ ಗೊತ್ತಾಗುವ ಹಾಗೆ. ಸೊ ಇದು ತೆಂಗಿನ ತುರಿ ಹಾಕೊಳ್ತಾ ಇದ್ರಿ, ಕೊಬ್ಬರಿ ಹಾಕೊಳ್ಬಹುದು? ಕೊಬ್ಬರಿ ಹಾಕೊಳ್ಬಹುದು. ಕೊಬ್ಬರಿ ಹಾಕಿದ್ರೆ ಫ್ರೈ ಮಾಡೋದು ಬೇಡ.
ಇದಂದರೆ ಕಲರ್ ಸ್ವಲ್ಪ ಬಿಳಿ ಚಂದ ಕಾಣ್ತಾ ಒಳಗೆ ನಾವು ಓಪನ್ ಮಾಡಿದರೆ. ಕೊಬ್ಬರಿಯ ಒಂದು ಟೇಸ್ಟೇ ಬೇರೆ, ತೆಂಗಿನ ತುರಿಯ ಟೇಸ್ಟೇ ಬೇರೆ. ಹೌದು, ಸಾಕು ಸಾಕಾ? ಓಕೆ, ಸಾಕು. ಸ್ವಲ್ಪ ಸಕ್ಕರೆ ಹಾಕಿಡುವ. ಅದನ್ನು ಹಾಕಿ ಹುರ್ಕೊಳ್ತೀವಿ. ಹೌದು ಹೌದು. ಅಂದ್ರೆ ಸಕ್ಕರೆ ಪೂರ್ತಿ ಕರಗಬೇಕು? ಬೇಡ ಬೇಡ, ಸ್ವಲ್ಪ. ಹೌದು, ಆಫ್ ಮಾಡಿ ಸಾಕು. ಸಕ್ಕರೆ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಸಾಕು. ಇದೇ ಹೂರ್ಣ ರೆಡಿ. ನಾವಿನ್ನು ಪೂರಿ ಪೂರಿ ಎಷ್ಟು ದೊಡ್ಡ ಮಾಡಿ ನಾವು ಇದರಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡುವ. ಓಕೆ, ಡೀಪ್ ಫ್ರೈಗೆ ಇಟ್ಕೊಳ್ಳೋಣ. ಹೌದು, ಇದನ್ನು ಆ ಕಡೆವೇ ಇಟ್ಕೊಳ್ತೇನೆ ನಿಮಗೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈ ಹಬ್ಬದ ಸಂದರ್ಭ ತುಂಬ ಸ್ವೀಟ್ಸ್ ತಿಂತೀವಲ್ವಾ? ಹೌದು. ಆವಾಗಂತೂ ಎಷ್ಟು ಬೇಕಾದರೂ ಈ ಥರ ಈ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಇದ್ದರೆ ಎಷ್ಟು ಬೇಕಾದರೂ ಕಾಯಿಸ್ಬೋದು ಆ ಎಣ್ಣೆಯಲ್ಲಿ. ಇದಕ್ಕೊಂಚೂರು ಎಣ್ಣೆ ಹಾಕ್ಬೋದು. ಅದಕ್ಕೂ ಕೂಡ ಹಾಕ್ಕೊಳ್ಳಿ. ಬೇಡ, ಇದು ಸ್ಪೂನಲ್ಲಿ ಹಾಕಿ. ಲಟ್ಟಿಸ್ಬೇಕು. ಉಂಡೆ ದೊಡ್ಡ ದೊಡ್ಡದಾಗೆ ಇಟ್ಕೊಳ್ಳೋದು. ಹೌದು, ತುಂಬ ತೆಳುವಾಗಬಾರ್ದು. ಇದು ಮೇಲೆ ಸ್ವಲ್ಪ ಗರಿ ಗರಿ ಇರ್ತದೆ, ಒಳಗೆ ಸ್ವೀಟ್ ಆಗಿರ್ತದೆ. ಅಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ಹೌದು. ಇದಕ್ಕೆ ನೋಡಿ ಒಳಗೆ ಹೂರಣ ಹಾಕುವ. ಇದೀಗ ಕ್ಲೋಸ್ ಆಗಲಿಕ್ಕೆ ಈ ಗಮ್ಮಿನವ್ಗೆ ನಾವು ನೀರು ಮತ್ತು ಮೈದಾ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಆಗ ಓಪನ್ ಆಗಲ್ಲ. ಇಲ್ಲದ್ರೆ ಕಾಯಿಸುವಾಗ ಓಪನ್ ಆದರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ಈಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕೋಣ. ಇದೀಗ ಹಬ್ಬದ ಟೈಮಲ್ಲಿ ಮನೆಗೆ ಬಂದರೆ ಇದು ಸ್ವೀಟಾಗಿ ಮೇಲ್ಗಡೆ ಖಾರ ಅಲ್ಲ ಸ್ವಲ್ಪ. ಹೌದು, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ಸೊ ಲೈಟ್ ಸ್ವೀಟ್ ಇರುತ್ತೆ. ಹೌದು, ಸೊ ಖುಷಿ ಅನಿಸುತ್ತೆ. ಬ್ರೌನ್ ಆದರೆ ಅಂದ್ರೆ ಹೊರಗಿನ ಪದರ ಮಾತ್ರ ಬೇಯಬೇಕಷ್ಟೇ. ಹೌದು. ಬಲೀಂದ್ರ ಪೂಜೆ ಟೈಮಲ್ಲಿ ನಾವು ಬಲಿಯನ್ನು ಸ್ವಾಗತಿಸುವಾಗ ಇಂಥ ಖಾದ್ಯಗಳನ್ನು, ಸಿಹಿ ಖಾದ್ಯಗಳನ್ನೆಲ್ಲ ಮಾಡಿ ಎಲ್ರಿಗೂ ಹಂಚ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೌದು, ಕರ್ಜಿಕಾಯಿ, ಇನ್ನಿತರ ಖಾದ್ಯಗಳನ್ನು ಅತ್ರಸ. ಓಕೆ ಓಕೆ. ಸೊ ಇವತ್ತು ನೀವು ಕರ್ಜಿಕಾಯಿ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಬಲೀಂದ್ರ ಪೂಜೆ ದಿವಸ ಕರ್ಜಿಕಾಯಿ ಮಾಡಿಕೊಟ್ಟಿದ್ದಾರೆ. ಈ ದೀಪಾವಳಿ ಹಬ್ಬಕ್ಕೆ ಬೇರೆ ಬೇರೆ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ. ಅತ್ರಸ ಆಗಿರಲಿ, ಕರ್ಜಿಕಾಯಿ ಆಗಿರಲಿ. ಸೊ ಇವತ್ತು ಕರ್ಜಿಕಾಯಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕರ್ಜಿಕಾಯಿ
ತಯಾರಿಸುವ ವಿಧಾನ. ಮೊದಲು 1 ಕಪ್ ಚಿರೋಟಿ ರವೆಗೆ 1/4 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಗೂ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 1 ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ತೆಂಗಿನ ತುರಿ, ಸಕ್ಕರೆ ಹಾಗೂ ಏಲಕ್ಕಿ ಪುಡಿ ಸೇರಿಸಿ ಹುರಿದುಕೊಳ್ಳಿ. ಆನಂತರ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿ ಹೂರಣ ತುಂಬಿ ಮೈದಾ ಪೇಸ್ಟನ್ನು ಸವರಿ ಮಡಚಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕರ್ಜಿಕಾಯಿ ಸವಿಯಲು ಸಿದ್ಧ. ಹಬ್ಬದ ಪ್ರಯುಕ್ತ ಒಂದು ಸಿಹಿ ಖಾದ್ಯವಾಯಿತು ಕರ್ಜಿಕಾಯಿ. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್ ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ಕರ್ಜಿಕಾಯಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಮಾಡ್ತಾ ಇದ್ದೀರಿ ಹಬ್ಬಕ್ಕೆ? ಇನ್ನೊಂದು ಸಿಹಿ ಖಾದ್ಯವನ್ನೇ ಮಾಡುವ. ರವಾ ಹಾಲ್ಬಾಯಿ ಹೇಳಿ. ಓ ವಾವ್, ಆಕ್ಚುಲಿ ಇದು ಮಾಡ್ತಾರೆ ಹಾಲ್ಬಾಯಿ. ನಾವು ರವೆಯಲ್ಲಿ ಮಾಡಿ. ರವೆಯಲ್ಲಿ ಬೇಗ ಆಗುತ್ತೆ. ಅಕ್ಕಿ ಆದ್ರೆ ನೆನ್ಸಿಟ್ಟು ರುಬ್ಬಿ ಮತ್ತೆ ಎಲ್ಲ ತುಂಬಾ ಇದೊಂದು 10 ನಿಮಿಷ ನಾವು ನೆನೆಸಿದ್ರೆ ಸಾಕು ರವೆಯನ್ನು. ತಕ್ಷಣಕ್ಕೆ ಏನಾದ್ರೂ ತುಂಬಾ ಸ್ವೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳೋದು ಜಟ್ಪಟ್ ಅಂತ. ಹೌದೌದು, ಡನ್. ಸೊ ರವೆಯಿಂದ ಮಾಡ್ತಾ ಇದೀರಿ. ಯಾವ ರವೆ? ಬನ್ಸಿ ರವೆನಾ ಯಾವ್ದು? ಚಿರೋಟಿ ರವೆ. ಚಿರೋಟಿ ರವೆ, ಬೆಲ್ಲ, ಮತ್ತೆ ತೆಂಗಿನಕಾಯಿ, ತುಪ್ಪ ಬೇಕು, ಮತ್ತೆ ಏಲಕ್ಕಿ, ಸ್ವಲ್ಪ ಉಪ್ಪು. ಸೊ ಈ ರವೆನ ಹುರಿದು ನೆನ್ಸಿಟ್ಟಿದ್ದೀರಾ? ಇಲ್ಲ, ಹಾಗೆ ನೆನ್ಸಿಟ್ಟದು. ಹಾಗೆ ನೆನ್ಸಿಟ್ಕೊಳ್ಳೋದು, ಹುರಿಬೇಕು ಅಂತಿಲ್ಲ ಇದು. ಸರಿ, ಹೇಗೆ ಶುರು ಮಾಡೋದು? ಇನ್ನು ಒಂದು ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್, ಒಂದು ಕಪ್ ತೆಂಗಿನಕಾಯಿ, ರವಾ, ನೆನ್ಸಿಟ್ಕೊಂಡಿರುವಂತ ನೆನ್ಸಿಟ್ಕೊಂಡಿರೋ. ಈಗ ಇದರಲ್ಲಿ ಪ್ರಮಾಣ ಇದೆಯಾ? ಹೌದು, ರವೆ ಎಷ್ಟು, ತೆಂಗಿನ ತುರಿ ಎಷ್ಟು ಅಂತ ಹೇಳಿ ಎಲ್ಲ ಒಂದೊಂದು ಕಪ್. ಹಾಗೆ ಒಂದೊಂದು. ಇದು ಸ್ವಲ್ಪ ನೀರು ಹಾಕೊಳ್ಬೇಕಾ? ಎಷ್ಟು ಹಾಕೊಳ್ಬೇಕು ನೋಡಿ? ಚೂರು ಹಾಕಿ, ಅದು ತೊಂದರೆ ಇಲ್ಲ. ನೀರು ದೋಸೆ ಎಷ್ಟು ಇಟ್ಟು ಬರಬೇಕಾದ್ರೆ ತೊಂದರೆ ಇಲ್ಲ. ಸಾಕು ಸಾಕು ಸಾಕು. ಬೆಲ್ಲವನ್ನು ಕೂಡ ಹಾಕೊಳ್ಳೋದು ಒಟ್ಟಿಗೆ. ಪೂರ್ತಿ ಹಾಕ್ಲಾ ಬೆಲ್ಲ? ಪೂರ್ತಿ ಹಾಕಿ. ಚೆನ್ನಾಗಿತ್ತಲ್ಲ? ಈಗ ಬಣ್ಣಲ್ಲೇ ಇದು ಹಾಕೊಂಡು ಚೂರು ನೀರು ಹಾಕಿ. ಸಾಕ? ಸಾಕು. ಚೂರು ಸಾಕು ಸಾಕು. ಇನ್ನು ಇದನ್ನ ಕೈ ಬಿಡದೆ ತಿರುತ್ತಾ ಬೇಯಿಸ್ಕೊಳ್ಬೇಕು.
ಲಾಸ್ಟಿಗೆ ಅದು ಅಡಿ ಎಲ್ಲ ಬಿಡ್ತದೆ, ಉಂಡೆ ಆಗ್ತದೆ, ಮತ್ತೆ ಮುದ್ದೆ ಆಗಿ ಬರುತ್ತೆ. ಹೌದು, ಅದು ಅಕ್ಕಿದ್ದು ಹಾಗೇನೆ. ಸೊ ಒಂದು ಆ ಮುದ್ದೆ ಬರೋವರೆಗೂ ಇದನ್ನ ಕೈ ಬಿಡದೆ ತಿರುಗ್ತಾ ಇದನ್ನ ಬೇಯಿಸ್ಕೊಳ್ಬೇಕು. ಹೌದು. ಸ್ವಲ್ಪ ಉಪ್ಪು ಹಾಕೋಣ. ಸೊ ಉಪ್ಪಾಗಲಿ, ಐ ಮೀನ್ ಖಾರ ಆಗಲಿ, ಸಿಹಿ ಆಗಲಿ, ಒಂಚೂರಾದರೂ ಉಪ್ಪು ಬೇಕೇ ಬೇಕು. ಸೊ ಹಿಂದೂಗಳ ಹಬ್ಬಗಳ ಸಾಲಿನಲ್ಲಿ ಇದು ಕೊನೆಯ ಹಬ್ಬ. ಈ ಒಂದು ವರ್ಷ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಶುರುವಾಗುತ್ತೆ, ದೀಪಾವಳಿಗೆ ಮುಕ್ತಾಯ. ದೀಪಾವಳಿ ವಿಶೇಷ ಅಂದರೆ ಹೊಸ ಡ್ರೆಸ್ಗಳು ಪ್ರತಿದಿನ ಕೂಡ ತುಂಬಾ ಖುಷಿ. ಅಂದ್ರೆ ದೂರದ ಊರಿಂದ ನೆಂಟರಿಷ್ಟರು ಬರೋದು, ಬರ್ತಾರೆ. ದೂರದ ಊರಿಂದಾನೇ ಅಂತಲ್ಲ, ಅಕ್ಕಪಕ್ಕದವರು ಕೂಡ ಒಟ್ಟೊಟ್ಟಿಗೆ ಈ ಒಂದು ಹಬ್ಬವನ್ನ ಆಚರಿಸುವಂತದ್ದು. ಸೊ ಒಟ್ಟಿಗೆ ಪಟಾಕಿ ಬಿಡೋದಾಗಿರ್ಲಿ, ಸೊ ಒಬ್ಬರ ಮನೆಗೆ ಹೋಗಿ ಇನ್ನೊಬ್ರು ಹಾಗೆ ಪಟಾಕಿಯನ್ನ ಸಿಡಿಸೋದು ಕೂಡ ಇದೆ. ಮಕ್ಕಳಿಗಂತೂ ಗೌಜಿ. ಸೊ ಪಟಾಕಿ ಅಂದಾಕ್ಷಣ ಸೊ ಪಟಾಕಿಯಿಂದ ಎಷ್ಟೋ ಅನಾಹುತಗಳು ಕೂಡ ಆಗುತ್ತೆ. ಆದಷ್ಟು ವೀಕ್ಷಕರು ಅವಾಯ್ಡ್ ಮಾಡಬೇಕು, ಪಟಾಕಿಯನ್ನ ಅವಾಯ್ಡ್ ಮಾಡಿ. ಅಂಡ್ ಮಕ್ಕಳು ಪಟಾಕಿಯನ್ನ ಸಿಡಿಸುವಾಗ ಹೆತ್ತವರು ಅಥವಾ ಹಿರಿಯರು ಅವ್ರ ಜೊತೆಗೆ ಇರೋದು ಉತ್ತಮ. ಹೌದು. ಇದು ಅಡಿ ಹಿಡಿದು ಬರುವಾಗ ತುಪ್ಪ ಹಾಕಬೇಕು. ನೋಡಿ, ಇದು ಆಗ್ತಾ ಬಂತು, ತಳ ಎಲ್ಲ ಬಿಟ್ಟಿದೆ. ನಾನೊಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೇನೆ, ಇದಕ್ಕೆ ಹಾಕೋಣ. ಇದಕ್ಕೆ ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳಿ. ಹೌದು. ಆ್ಯಕ್ಚುಲಿ ಬಾಳೆ ಎಲೆಯಲ್ಲಿ ಹಾಕಿದರೆ ಒಂಥರ ಪರಿಮಳ ಬೇರೆ ಬರ್ತದೆ. ಬಾಳೆ ಎಲೆ ಬಿಸಿಯಾದಾಗ ಒಳ್ಳೆ ಪರಿಮಳ ಅಲ್ವ ಅದು? ಖಂಡಿತ, ಅದರ ಒಂದು ಫ್ಲೇವರ್ ಕೂಡ ಒಳ್ಳೆ ಬರ್ತದೆ. ಹೌದು. ನಾವು ಬೇರೆ ಬೇರೆ ಆಕಾರದಲ್ಲಿ ಮಾಡ್ಬೋದು, ಡೈಮಂಡಲ್ಲಿ ಮಾಡ್ಬೋದು, ಸ್ಕ್ವೇರ್ ಮಾಡ್ಬೋದು. ಇದನ್ನು ತುಂಡು ಮಾಡುವಾಗ ಯಾವ ಶೇಪಲ್ಲಿ ಬೇಕು ಅದರಲ್ಲಿ ಮಾಡ್ಕೊಂಡ್ರಾಯ್ತು. 2 ನಿಮಿಷ ಬೇಕು ಅದು ಕಟ್ ಮಾಡಲಿಕ್ಕೆ. ಅಂದ್ರೆ ಸ್ವಲ್ಪ ತಣ್ಣಗಾದ ಕಟ್ ಮಾಡ್ಕೊಂಡ್ರೆ. ದೀಪಾವಳಿಯ ಪ್ರಯುಕ್ತ ಇನ್ನೊಂದು ಸಿಹಿ ಖಾದ್ಯ, ರವಾ ಹಾಲ್ಬಾಯ್. ಥ್ಯಾಂಕ್ ಯು ಸೋ ಮಚ್. ರವಾ ಹಾಲ್ಬಾಯ್. ಸೊ ಲೈಟ್ ಸ್ವೀಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಮೊದಲು ಕೂಡ ಬೇರೆ ಅಕ್ಕಿಯಿಂದ ಮಾಡಿದಂಥದ್ದು ನೋಡಿದ್ದೇನೆ, ರವೆಯಿಂದ ನೋಡಿಲ್ಲ. ಥ್ಯಾಂಕ್ ಯು. ಸೊ ಟೇಸ್ಟ್ ನೋಡೇ ಬಿಡೋಣವಾ? ಆಗಲೇ ಹೇಳಿದಾಗೆ ಲೈಟ್ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಅದೊಂದೊಂದೇ ಹಾಗೆ ತಿಂತಾ ಇದ್ರೆ ತುಂಬ ತಿನ್ಸುತ್ತೆ. ಹೌದು. ಆ್ಯಂಡ್ ವೆರಿ ಹೆಲ್ದಿ ಕೂಡ. ಬೇರೆ ಏನು ಇದಕ್ಕೆ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್ ಆಗಿರಲಿ ಅಥವಾ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರಲಿ, ಆರ್ಟಿಫಿಷಿಯಲ್ ಫ್ಲೇವರ್ ಏನು ಇದಕ್ಕೆ ಸೇರಿಸಿರೋದ್ರಿಲ್ಲ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಎಸ್, ಸೂಪರ್ಬ್ ಆಗಿರುವಂಥ ಹಾಲ್ಬಾಯ್, ಅದು ಕೂಡ ಇದು ರವೆಯಿಂದ ಮಾಡಿದಂಥದ್ದು, ತುಂಬ ಟೇಸ್ಟಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರವೆ ಹಾಲ್ಬಾಯ್ ತಯಾರಿಸುವ ವಿಧಾನ: ಮೊದಲು ರವೆಯನ್ನು ಮುಳುಗುವಷ್ಟು ನೀರು ಹಾಕಿ 10 ನಿಮಿಷ ನೆನೆಯಲು ಇಡಿ. ನಂತರ ನೆನೆಸಿಟ್ಟ ರವೆಯನ್ನು ತೆಂಗಿನ ತುರಿ, ಸ್ವಲ್ಪ ನೀರು ಹಾಗೂ ಬೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ರುಬ್ಬಿದ ಈ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಅರ್ಧ ಬೆಂದ ನಂತರ ತುಪ್ಪ ಸೇರಿಸುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಆ ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರ ರವೆ ಹಾಲ್ಬಾಯ್ ಸವಿಯಲು ಬಲು ರುಚಿ. ಹಾಲ್ಬಾಯ್ ಅಂತೂ ಆಯಿತು. ಸೊ ಕರ್ಜಿಕಾಯಿ ಟೇಸ್ಟ್ ನೋಡೋಣ. ತಗೊಳ್ಳಿ.
ಸೂಪರ್. ಡಬ್ಬದಲ್ಲಿ ಹಾಕಿಟ್ರೆ ಹೋಗ್ತಾ ಬರ್ತಾ ಮಕ್ಕಳು ಒಂದೊಂದೇ ತಿಂದು ಖಾಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ. ಸೊ ತುಂಬ ಟೇಸ್ಟಿಯಾಗಿದೆ ಎರಡೂ ಕೂಡ. ಸೊ ಹಬ್ಬದ ಸಂದರ್ಭದಲ್ಲಿ ಆದಷ್ಟು ನಾವು ಸಿಹಿ ಖಾದ್ಯಗಳನ್ನು ತಯಾರಿಸ್ತಾ ಇರ್ತೀವಿ. ಈ ಥರ ಹೆಲ್ದಿ ಹೈಜೀನಿಕ್ ಮನೆಯಲ್ಲೇ ವಿವಿಧ ಬಗೆಯ ಖಾದ್ಯಗಳನ್ನು ನಾವು ತಯಾರಿಸಿದ್ರೆ ನಮ್ಮ ಮಕ್ಳಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಈ ಸಂಪ್ರದಾಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಅಂದರೆ ಹಬ್ಬಕ್ಕೆ ಇಂಥದ್ದೇ ಒಂದು ಅಡುಗೆ ಮಾಡುವಂಥದ್ದು ಅಂತೇಳಿ. ಸೊ ತುಂಬ ಚೆನ್ನಾಗಿತ್ತು ಮೇಡಮ್, ವೆರಿ ಟೇಸ್ಟಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ. ಹಾಗೆಯೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗಿಫ್ಟ್ ಕೊಡೋದು ತಗೊಳ್ಳೋದು ಕೂಡ ಒಂದು ಪದ್ಧತಿ. ಸೊ ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚ್ಚಲಕ್ಕಿ. ಧನ್ಯವಾದಗಳು. ದೀಪಾವಳಿ ದೀಪಗಳ ಹಬ್ಬ. ಎಲ್ಲರ ಜೀವನದಲ್ಲೂ ಕೂಡ ದೀಪ ಹೇಗೆ ಸದಾ ಉರಿತಾ ಇರುತ್ತೋ ಅದೇ ರೀತಿ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೇ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.